ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರುವಂತಹ ಪ್ರಜಾಧ್ವನಿ ಸಮಾವೇಶ ಇಂದು ಉಡುಪಿಯಲ್ಲಿ ನಡೆಯಿತು. ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರ ನಾಯಕರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಹಾಗೂ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ, ಕರಾವಳಿ ಭಾಗದ ಯುವಕರು ಬಿಜೆಪಿಯ ದುರುದ್ದೇಶಪೂರಿತ ಹಿಂದುತ್ವಕ್ಕೆ ಬಲಿಯಾಗ್ತಾ ಇದ್ದಾರೆ. ಬಿಜೆಪಿಯವರು ಹಿಂದೂಗಳ ಪರವಾಗಿ ಇರುವವರು ಅಲ್ಲ, ಅವರು ಹಿಂದುತ್ವದ ಪರವಾಗಿ ಇರುವವರು. ನಾನು ಡಿಕೆ ಶಿವಕುಮಾರ್, ವೀರಪ್ಪ ಮೊಯ್ಲಿ, ಹರಿಪ್ರಸಾದ್ ಅಪ್ಪಟ ಹಿಂದೂ, ಆದರೆ ನಾವು ಹಿಂದುತ್ವವಾದಿಗಳಲ್ಲ. ಹಿಂದೂಗಳ ಪರವಾಗಿ ಇರುವವರು ಅಂದರೆ ಮನುಷ್ಯತ್ವದ ಪರವಾಗಿ ಇರುವವರು. ಕರಾವಳಿಯಲ್ಲಿ ಆಗಿರುವಂತಹ ಕೊಲೆಗಳಲ್ಲಿ ಸತ್ತವರು ಹಿಂದುಳಿದ ಜಾತಿಯವರೇ ಆಗಿತ್ತು. RSS ಅಥವಾ MLA ಮಗ ಕೊಲೆಯಾದ ನಿದರ್ಶನ ಇಲ್ಲ. ಇದನ್ನ ಕರಾವಳಿಯ ಯುವಜನರು ಅರ್ಥವನ್ನ ಮಾಡಿಕೊಳ್ಳಬೇಕು. ಕೊಲೆಯಾದ ಸಂದರ್ಭದಲ್ಲಿ ಬಿಜೆಪಿಯವರು ಹೆಣ್ಣೆಗಳ ಮೇಲೆ ರಾಜಕೀಯವನ್ನ ಮಾಡ್ತಾರೆ ಎಂದು ಟೀಕಿಸಿದರು. ಕೆಪಿಸಿಸಿ ರಾಜ್ಯಾಧ್ಯಕ್ಷ DK ಶಿವಕುಮಾರ್, ವಿಧಾನ ಪರಿಷತ್ ವಿಪಕ್ಷ ನಾಯಕ BK ಹರಿಪ್ರಸಾದ್ ಮತ್ತು ಇತರರು ಉಪಸ್ಥಿತರಿದ್ದರು. ಹಿಂದೂ ಧರ್ಮದ ಪರವಾಗಿರ್ತಕ್ಕಂಥವ್ರು, ಹಿಂದೂಗಳ ಪರವಾಗಿರ್ತಕ್ಕಂಥವ್ರು, ಹಿಂದೂಗಳ ಪರವಾಗಿರೋರು ಅಂತಂದ್ರೆ ಮನುಷ್ಯತ್ವದ ಪರವಾಗಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಅರ್ಥ. ಮನುಷ್ಯನನ್ನ ದ್ವೇಷಿಸಬಾರದು, ಮನುಷ್ಯನನ್ನ ಪ್ರೀತಿಸಬೇಕು. ಯಾವುದೇ ಧರ್ಮದವನಾಗಿರ್ಲಿ, ಯಾವುದೇ ಜಾತಿಯವನಾಗಿರ್ಲಿ, ಎಲ್ಲರೂ ಮನುಷ್ಯರೇ ಅಲ್ವಾ? ಯಾವ ಧರ್ಮ ಇರುತ್ತದೆ, ಹಿಂದೂ ಧರ್ಮ ಆಗಲಿ, ಕ್ರಿಶ್ಚಿಯನ್ ಧರ್ಮ ಆಗಲಿ, ಮುಸಲ್ಮಾನ್ ಧರ್ಮ ಆಗಲಿ, ಸಿಖ್ ಧರ್ಮ ಆಗಲಿ, ಯಾವ ಧರ್ಮವೂ ಕೂಡ ಕೊಲ್ಲು, ಹಿಂಸೆ ಕೊಡು ಅಂತ ಹೇಳ್ತದ? ಕೊಲ್ಲು, ಹಿಂಸೆ ಕೊಡು ಅಂತ ಯಾವ್ದಾದ್ರು ಧರ್ಮ ಹೇಳ್ತದ? ಈ ಬಿಜೆಪಿಯವರು ಹಿಂದೂ ಧರ್ಮ ಹೇಳ್ಕೊಂಡು ಹಿಂದುತ್ವ ಅಂತಂದ್ರೆ ಮನುವಾದ, ಹಿಂದುತ್ವ ಅಂತಂದ್ರೆ ಮನುಷ್ಯತ್ವದ ವಿರೋಧಿವಾದ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದನ್ನೂ ನೀವು ಡಿಸ್ಪ್ಯೂಟ್ ಮಾಡ್ತಿರಲ್ಲ. ಕರ್ನಾಟಕದ ಭಾರತೀಯ ಜನತಾ ಪಕ್ಷದವರು ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ನಿಮ್ಗೆ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕು ಬೇಡವೇನ್ರಿ? ಅವರು ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಲಿಕ್ಕೆ ಲಾಯಕ್ ಅಲ್ಲ. ಈ ದೇಶದಲ್ಲಿ ನರೇಂದ್ರ ಮೋದಿ ಅಷ್ಟು ಸುಳ್ಳುವಂತ ಪ್ರಧಾನಮಂತ್ರಿ ಮಹಾತ್ಮ ಗಾಂಧೀಜಿ ಹಿಂದೂ ಆಗಿರಲಿಲ್ವಾ? ಅಪ್ಪಟ ಹಿಂದೂ. ಹಿಂದೂ ಧರ್ಮದ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರು, ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನ ಪಟ್ಟವರು ವಿವೇಕಾನಂದರು. ಇವರು ಮಾತುಗಳಿಗೆ ಬರಲಾಗುತ್ತೇನೆ. They wanted to make this Bangalore and Udupi as a Hindutva laboratory. ಕನ್ನಡದಲ್ಲಿ ಪ್ರಯೋಗಶಾಲೆ, ಹಿಂದುತ್ವದ ಪ್ರಯೋಗಶಾಲೆ. ಹಿಂದುತ್ವವನ್ನು ಬೆಳೆಸಿಕೊಂಡು ಇವತ್ತು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ, ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮನುವಾದಿಗೆ ಹೊರತು, ಹಿಂದುತ್ವಕ್ಕೆ ಹೊರತು ಹಿಂದೂ ಧರ್ಮಕ್ಕಲ್ಲ.